ವಿಟ್ಲದ ಮಾಣಿಲ ಗ್ರಾಮದ ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀದೇವಿಯ 52ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವ ಧಾರ್ಮಿಕ ಸಭೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಣಿಲ ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನದ ಧರ್ಮದರ್ಶಿ ಶ್ರೀಕೃಷ್ಣ ಗುರೂಜಿಯವರು ಮಾತನಾಡಿ, ಧಾರ್ಮಿಕ ಚಿಂತನೆ ಇರುವ ವ್ಯಕ್ತಿಯಿಂದ ಪ್ರತಿಯೊಬ್ಬರು ಮೆಚ್ಚುವಂತಹ ಕಾರ್ಯ ನಡೆಯಲು ಸಾಧ್ಯ. ಸತ್ಕಾರ್ಯಗಳನ್ನ ಸಮಾಜವೇ ಗುರುತಿಸಿ ಗೌರವಿಸುತ್ತದೆ. ಮಾತೆಯರ ಮೂಲಕ ಸಂಸ್ಕಾರ, ಸಂಸ್ಕೃತಿಗಳ ಪಾಠ ಮಕ್ಕಳಿಗೆ ಸಿಗಬೇಕು ಎಂದು ಹೇಳಿದ್ರು. ಬದುಕಿಯಲ್ಲಿ ಬಾರಿ ಬಂಗಾಪಂಚನ ಸಮಯಗಳು ಉಳಿದುಗಳ ಘರ್ಷಣೆಗಳು ಗಲಾಟೆಗಳು ಊರಿನೂರಿ ಕಚ್ಚಾಟಗಳು ನಮ್ಮ ಸಮಾಜ ನಿರ್ಮಾಣವನ್ನು ಐದು ಮಾತು ನಮ್ಮ ಮಾತೆಲ್ಲ ಒಟ್ಟಿಗೆ ಅವರ ಹಿಂದೂ ಅವರ ಮುಸ್ಲಿಂ ಅವರ ಕ್ರೈಸ್ತರವರ ನಾನಾ ಧರ್ಮದ ಜನರು ಮಾತ ಒಟ್ಟಿಗೆ ಸೇರುವುದು ಎಟ್ಟೆ ರೀತಿಯ ನಮ್ಮ ಐನ ತಿರಿ ಉರಿಯನೂರಿ ನಮ್ಮ ತಿರಿಯುವುದು ಮಾನವ ಧರ್ಮದ ಎಟ್ಟೆ ಧರ್ಮಗಳು ನಾವು ನಡೆದುಕೊಂಡ ಅವೇ ನಮ್ಮ ಮಿತ್ರ ಭೇದವು. ಪೆರುವಾಯಿ ಮುಚ್ಚರ ಪದವು ಫಾತಿಮಾ ಮಾತೆಯ ದೇವಾಲಯದ ಧರ್ಮಗುರು ವಿಶಾಲ್ ಮೋನಿಸ್ ಅವರು ಮಾತನಾಡಿ, ಧರ್ಮಗುರುಗಳ ಮೂಲಕ ಬೋಧಿಸಲ್ಪಟ್ಟ ವಿಚಾರಗಳು ಸಮಾಜದ ಮೇಲೆ ಪ್ರಭಾವ ಬೀರುತ್ತವೆ. ವಿಘಟಿತ ಸಾಮಾಜಿಕ ಪರಿಸ್ಥಿತಿಯಲ್ಲಿಯೂ ಧರ್ಮಗುರುಗಳ ಸದ್ಬೋಧನೆ ಅವಶ್ಯಕವಾಗಿದೆ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಗ್ಗೂಡಿ ಸ್ವಾಸ್ಥ್ಯ ಸಮಾಜಕ್ಕೆ ಕೈ ಜೋಡಿಸಬೇಕು. ಶ್ರೀ ಕ್ಷೇತ್ರದ ಮೂಲಕ ಉತ್ತಮ ಸಾಮಾಜಿಕ ಸೇವೆಗಳು ನಡೆಯುತ್ತಿವೆ ಎಂದು ಹೇಳಿದರು. ನಾವು ಪ್ರಸ್ತುತಪಡಿಸಿದಾಗ ಭಕ್ತಾದಿಗಳಲ್ಲಿ ಕೂಡ ಅಂಥ ಮನೋಭಾವ ನಾವು ಬಿತ್ತಲು ಸಾಧ್ಯವಾಗುತ್ತೆ. ಧಾರ್ಮಿಕ ವ್ಯಕ್ತಿಗಳು, ನಾವು ವೇದಿಕೆಯಲ್ಲಿ ಇರುವವರು ನಾವು ಅಥವಾ ಧಾರ್ಮಿಕ ಕ್ಷೇತ್ರವನ್ನು ನಡೆಸುವವರು ನಾವು ಯಾವಾಗ ಪ್ರೀತಿ ಮನೋಭಾವ, ಒಳ್ಳೆಯ ಮನೋಭಾವವನ್ನು ಹೊಂದುತ್ತೇವೆ, ಆ ಒಳ್ಳೆಯ ಮನೋಭಾವ ಇತರರಲ್ಲಿ, ನಮ್ಮ ಭಕ್ತರಲ್ಲಿ, ನಮ್ಮ ಶಿಷ್ಯರಲ್ಲಿ, ನಮ್ಮ ಸೇವಕರಲ್ಲಿ, ನಮ್ಮ ಕ್ಷೇತ್ರದಲ್ಲಿರುವ ಜನರಲ್ಲಿ ಬಿತ್ತಲು ಸಾಧ್ಯವಾಗುತ್ತೆ. ಇದೇ ವೇಳೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮಣಿಯಂಪಾರೆ ಅವರಿಂದ ಕುಣಿತ ಭಜನೆ, ದರ್ಶನ ಬಲಿ ಉತ್ಸವ, ಪ್ರಸಾದ ವಿತರಣೆ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ಮಾಜಿ ಶಾಸಕಿ ಟಿ ಶಕುಂತಲಾ ಶೆಟ್ಟಿ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಹಿತೇಶ್ ಕಾಪಿನಡ್ಕ ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಮಾಜಿ ಶಾಸಕಿ ಟಿ ಶಕುಂತಲಾ ಶೆಟ್ಟಿ ಅವರು ಮಾತನಾಡಿ, ಧರ್ಮ ಪಾಲನೆ ನಮ್ಮ ಬದುಕನ್ನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ವ್ಯಕ್ತಿಯಲ್ಲಿ ದೇವರನ್ನ ಕಂಡಾಗ ನಮ್ಮಲ್ಲಿರುವ ದ್ವೇಷ, ಅಸೂಯಾದಿ ದುರ್ಗುಣಗಳು ದೂರವಾಗಿ ಒಳ್ಳೆಯ ಮನುಷ್ಯರಾಗಬಹುದು ಎಂದು ತಿಳಿಸಿದ್ರು. ಐಕ್ಯ ಹಿರಿಯರು ಮಾಡ್ತೀವಿ. ಧರ್ಮೋ ರಕ್ಷತಿ ರಕ್ಷಿತ ನಿಖಲ ಧರ್ಮೋಡಿತ್ತಾರಡ ನಿಖಲ ಧರ್ಮೋಡು ನಿಖಲಿತ್ತಾರಡ ಆ ಧರ್ಮ ನಿಖಲನ್ನು ದೇವತ್ತು ಭಕ್ತುಗಳನ್ನು ಹಿರಿಯರು ಮಾಡ್ತೀವಿ. ಬಂದಲೇ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ನಿಖಲು ಎದುರು ಇತ್ತ ಇಂಕ್ ಗುರುಜಿ. ಈ ಸಂದರ್ಭ ಕಾಮಿಡಿ ಕಿಲಾಡಿ ಖ್ಯಾತಿಯ ಹಿತೇಶ್ ಕಾಪಿನಡ್ಕ, ಮಾಣಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಕುಮಾರ್ ಬಾಳೆಕಲ್ಲು, ಕಾಸರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಲನಚಿತ್ರ ನಟಿ ಸಪ್ತಾಪ ಅವರು ಭಾಗವಹಿಸಿದ್ರು. ಸಾಮಾಜಿಕ ಕಾರ್ಯಕರ್ತ ರಾಜೇಶ್ ಶಂಕರ್ ಬೈಕುಂಜ, ಶ್ರೀ ಕ್ಷೇತ್ರ ಕುಕ್ಕಾಚೆಯ ಮುಕ್ತೇಶ್ವರ ಎಂಕೆ ಕುಕ್ಕಾಚೆ, ಭಾಸ್ಕರ್ ಕುಂಬ್ಳೆ, ಗಿರೀಶ್ ಕುಕ್ಕಾಚೆ, ರವಿ ಎಸ್ಎನ್, ಶಶಿಕುಮಾರ್ ಕೂಳೂರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24, 7 ವಿಟ್ಲ.